है मेरी ज़मीं अफसोस नहीं जो तेरे लिए 100 दर्द सहे, महफूज रहे तेरी आन सदा चाहे जान मेरी ये रहे ना रहे। मेरी ज़मीं महबूब मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। ಜಾಥಾ ಹೋಗುತ್ತದೆ. ಈಗ ನಮ್ಮ ಅಧ್ಯಕ್ಷರು ಶ್ರೀಯುತ ಬದ್ರಾಜಿ ಫರೀದ್ ಅವರು ಈ ತಿರಂಗ ಯಾತ್ರೆಯನ್ನು ವಿಶೇಷವಾಗಿ ನೋಡಿರಬಹುದು. ಡಾಕ್ಟರ್ ಅಮ್ಮಂಬಳ ಬಾಳಪ್ಪ ಅವರು, ಪುತ್ತೂರಾಣಿ ಚೆನ್ನಮ್ಮ ಅವರು, ಉಳ್ಳಾಲ ಶ್ರೀನಿವಾಸ ಮಲ್ಯ ಅವರು, ಕಾನಾಡಿ ಸದಾಶಿವ ರಾವ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ವೀರರಾಣಿ ಅಬ್ಬಕ್ಕ ಹೇಳಿತು. ವೀರರಾಣಿ ಅಬ್ಬಕ್ಕ 1850 ತಮಗೆಲ್ಲ ಗೊತ್ತಿದೆ. ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂತ ಗಣ್ಯರನ್ನು ನೆನಪಿಸುವಂತ ಕಾರ್ಯಕ್ರಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಇದೀಗ ನಮ್ಮ ಪಂಚಾಯತ್ ಅಧ್ಯಕ್ಷರಾಗಿರುವಂತ ಶ್ರೀಯುತ ಬದ್ರುದ್ದೀನ್ ಅವರು ನಾವೆಲ್ಲರೂ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಅನುದಾನಿತ ಪಾವೂರು ಅರೇಕಲ ಹಿರಿಯ ಪ್ರಾಥಮಿಕ ಶಾಲೆ, ರಾಜಗುಡ್ಡೆ ಪ್ರಾಥಮಿಕ ಶಾಲೆ, ಅದೇ ರೀತಿ ನ್ಯೂ ಪಡ್ಪು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿನಿಗಳು, ಶಿಕ್ಷಕರು ಎಲ್ಲರೂ ಸೇರಿಕೊಂಡು ನಾವು ಇವತ್ತು 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ಅರೇಕಲ ಗ್ರಾಮ ಪಂಚಾಯತ್ ಇದರ ನೇತೃತ್ವದಲ್ಲಿ ಇವತ್ತು ನಾವು ತಿರಂಗ ಯಾತ್ರೆಯನ್ನು ಅರೇಕಲ ಪಂಚಾಯತ್ನಿಂದ ಕಡವಿನ ಬಳಿಯವರೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡಿದಂತಹ ಎಲ್ಲ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರು, ನಮ್ಮ ಅರೇಕಲ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಯವರು, ಎಲ್ಲ ನಮ್ಮ ಹಿರಿಯರಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ಮುಸ್ತಫರವರು, ಎಲ್ಲ ಗ್ರಾಮಸ್ಥರನ್ನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಾಗಿ ನಾನು ಘೋಷಿಸ್ತಾ ಇದ್ದೇನೆ. ಹರಿಯುವ ನೀಲಕನ ಮೇಲಗುವ ಬಾನಂಗಳ ಸಿರಾಗೆ ವನ್ನಕನ ಹಾರಾಡುವ ಅಕ್ಕಿಗನ ಹೊಲೆ ಹೊಲೆಯುವ ಚುಕ್ಕಿಗನ ಎಲ್ಲ ನನ್ನದು, ಹೊಲೆ ಹೊಲೆಯುವ ಚುಕ್ಕಿಗನ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಲವು ನನ್ನದು. ಬಗೆ ಬಗೆಯ ತೆಂಗು ಬಾಲೆ ಕಡಲಾಗಿಯ ತಾನ ಒಲೆ ಬೆಳೆದು ನಿಂತವನ ಸರಿಯು ಕಂಗುಲಿ ಬೃಂದಾವನ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು. ವ್ಯಾಸದಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಪರಮಹಂಸ ಮಧು ಕೇಶವ ನೀಲಕಂಠ ತಾಯ ಮಡಿಲ ಮುಗುಲು ನಗೆ ಕೋಟಿ ತುಟಿಯ ಮಂದಾಸ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಒಡೆದು ಆಳುವ ದಾರುಣಗತೆ ಹೋರಾಟದ ಕಿಚ್ಚಿನ ಕತೆ, ಒಡೆದು ಆಳುವ ದಾರುಣಗತೆ ಹೋರಾಟದ ಕಿಚ್ಚಿನ ಕತೆ. ಧರ್ಮ ಪಂಗಡದ ಬೇಲಿಯ ಮುರಿದು ಮೇಲು ಕೀಳೆಂಬ ಭೇದವ ತೊರೆದು ಆಂಗ್ಲ ಕೂಟವನ್ನು ಓಡಿಸಿದವರು ಭಾರತೀಯರು ನಾವು, ಭಾರತೀಯರು ಭಾರತೀಯರು ನಾವು, ಭಾರತೀಯರು. ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ, ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ. ಧರ್ಮ ಪಂಗಡದ ಬೇಲಿಯ ಮುರಿದು ಮೇಲು ಕೀಳೆಂಬ ಭೇದವ ತೊರೆದು ಆಂಗ್ಲ ಕೂಟವನ್ನು ಓಡಿಸಿದವರು
ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ಹೊರಗಿನ ಜನಗಳ ಅಡಿಯಾಲಾಗಿ ಬದುಕುವುದೊಂದು ಸಾವು ನಮ್ಮದೇ ನೆಲದಲ್ಲಿ ನೆಮ್ಮದಿ ಕಾಣಲು ಕಾತರಿಸಿದೆವು ನಾವು ಹೊರಗಿನ ಜನಗಳ ಅಡಿಯಾಲಾಗಿ ಬದುಕುವುದೊಂದು ಸಾವು ನಮ್ಮದೇ ನೆಲದಲ್ಲಿ ನೆಮ್ಮದಿ ಕಾಣಲು ಕಾತರಿಸಿದೆವು ನಾವು ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ ಧರ್ಮ ಪಂಗಡದ ಬೇಲಿಯ ಮುರಿದು ಮೇಲು ಕೀಳೆಂಬ ಭೇದವ ತೊರೆದು ಆಂಗ್ಲ ಕೋಟವನ್ನು ಓಡಿಸಿದವರು ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಅಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಳ ಮಳೆಗರಿ ಸುಂದರ ಸೃಷ್ಟಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಳ ಮಳೆಗರಿ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆ ಐಸಿರಿ ಸಾರೋದಯದ ರಾಣಗರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ವಿವಿಧ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಅದೇ ರೀತಿ ಆ ಶಾಲೆಯ ಅಧ್ಯಾಪಕರಿಂದ ಮತ್ತು ವಿದ್ಯಾರ್ಥಿಗಳನ್ನು ಮತ್ತು ವಿವಿಧ ಇಲಾಖೆಗಳನ್ನು ಸೇರಿಸಿ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಈ ದಿನ ಈ ತಿರಂಗ ಯಾತ್ರೆಯ ನೇತೃತ್ವವನ್ನು ವಹಿಸಿದಂಥ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಅವರೇ, ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರೇ, ಶಿಕ್ಷಕ ವೃಂದದವರೇ, PDO ಅವರೇ, ಇಲಾಖೆಯ ಅಧಿಕಾರಿಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಭಾರತ ದೇಶ ಸ್ವತಂತ್ರಗೊಂಡು 75 ವರ್ಷಗಳನ್ನು ಪೂರ್ತಿಗೊಳಿಸುವಂತಹ ಈ ಸಂದರ್ಭದಲ್ಲಿ ದೇಶಾದ್ಯಂತ ನಾವು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 13, 14, 15ನೇ ತಾರೀಕಿನಂದು ದೇಶದ ವಿವಿಧ ಮನೆಗಳಲ್ಲಿ ತಿರಂಗವನ್ನು ಹಾರಿಸಿಕೊಂಡು ಈ ದಿನ ಬಹಳ ಸಂತೋಷದಿಂದ ನಾವು ಹರೇಕಳ ಗ್ರಾಮದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಇದು ದೇಶದ ಮೇಲೆ ಇಟ್ಟಂತ ಪ್ರೀತಿ ಮತ್ತು ಅಭಿಮಾನದ ಸಂಕೇತವನ್ನು ತೋರಿಸ್ತಾ ಇದೆ.
ನಾವಿವತ್ತು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಬೇಕಾದಂತ ವಿಚಾರ, ನಾವಿವತ್ತು ದೇಶದ ತಿರಂಗ, ದೇಶದ ಧ್ವಜವನ್ನು ಗೌರವಿಸಿ ಆ ಧ್ವಜವನ್ನು ಹಾರಿಸುವುದರ ಮೂಲಕ ನಾವಿವತ್ತು ದೇಶದ 75ನೇ ಅಮೃತ ಮಹೋತ್ಸವ ನಾವಿವತ್ತು ಆಚರಿಸಿದ್ದೇವೆ. ದೇಶದ ಧ್ವಜದ ಬಣ್ಣವಾದಂತ ಕೇಸರಿ, ಬಿಳಿ, ಹಸಿರು. ಈ ಕೇಸರಿ ತ್ಯಾಗದ ಸಂದೇಶ, ಬಿಳಿ ಶಾಂತಿಯ ಸಂದೇಶ, ಹಸಿರು ಸಮೃದ್ಧಿಯ ಸಂದೇಶ. ಅದೇ ರೀತಿ ಅದರ ಮಧ್ಯದಲ್ಲಿರುವಂತ 24 ಗೆರೆಗಳುಳ್ಳಂತ ಅಶೋಕ ಚಕ್ರ ಒಂದು ಧರ್ಮದ ಸಂಕೇತ. ಇವತ್ತು ನಾವು ಈ 3 ಕಲರಿನ ಏನು ಸಂಕೇತಗಳಿದೆ ಇದನ್ನು ಗೌರವಿಸಿ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ, ಈ ಗ್ರಾಮದ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡು ದೇಶ ಪ್ರೇಮವನ್ನು ಕೂಡ ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಜೊತೆಗೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಸಿಗ್ಬೇಕಂದ್ರೆ ಬಹಳಷ್ಟು ವ್ಯಕ್ತಿಗಳು ಆಸ್ತಿ, ಪ್ರಾಣ ತ್ಯಾಗ, ಎಲ್ಲಾ ತ್ಯಾಗಗಳ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಒದಗಿದೆ. ಇವತ್ತು ನಾವೆಲ್ಲರೂ ಕೂಡ ಆ ಸ್ವಾತಂತ್ರ್ಯಕ್ಕಾಗಿ ಯಾರೆಲ್ಲರೂ ಹೋರಾಟವನ್ನು ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಂಡು, ನನಗೆ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಅಧಿಕಾರಿ ಮಿತ್ರರಿಗೆ ಮತ್ತು ವಿವಿಧ ಇಲ್ಲಿ ಸೇರಿದಂತ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ, ಎಲ್ಲ ಅಧ್ಯಾಪಕ ವೃಂದದವರಿಗೆ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಿ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಆತ್ಮೀಯ ಮಿತ್ರರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಈ ಒಂದು ಹರೇಕಳ ಅಭಿವೃದ್ಧಿಯ ಅಧಿಕಾರರು ಆಗಿರುವಂತಹ ಮೊಹಮ್ಮದ್ ಮುಸ್ತಫಾ ಅವರಿಗೆ ಮುಖ್ಯೋಪಾಧ್ಯಾಯರು, ಬಹಳ ಒಳ್ಳೆಯ ವಾಗ್ಮಿಗಳು ಕೂಡ, ಮಾರ್ಗದರ್ಶಕರು ಕೂಡ ಆಗುವುದು ಶ್ರೀಯುತ ಲಕ್ಷ್ಮಣ್ ಸರ್ ಒಂದು 2 ನಿಮಿಷ ಸಂದೇಶ. ಇವತ್ತಿನ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮುಖ್ಯ ಆಯಿತು. ಇಲ್ಲಿ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ಮುಸ್ತಫ್ ಸರ್ ಅವರು ನಮ್ಮಲ್ಲಿ ಸಣ್ಣ ಸಭೆಯನ್ನು ನಡೆಸಿ ನಾವಿಲ್ಲಿ ಮಾಡುವಂತ ಹೇಳಿದಾಗ ನಮ್ಮ ಶಿಕ್ಷಕ ವೃಂದದವರು ಎಲ್ಲರೂ ಕೈಗೂಡಿಸಿ ನಾವು ನಡೆಸ್ತಾ ಇದ್ದೇವೆ. ಇದು ನಮಗೆ ಸಂತೋಷದ ದಿನ. ಯಾಕಂದ್ರೆ 75ನೇ ವರ್ಷ ನಮಗೆ ಮತ್ತೆ ಸಿಗ್ತದೆ ಇಲ್ಲದ ಗೊತ್ತಿಲ್ಲ. ಈ ಶುಭ ಸಂದರ್ಭದಲ್ಲಿ ನನ್ನದೊಂದು ಸಲಹೆ ಏನಂದ್ರೆ, ಇವತ್ತು ಬೆಳಗ್ಗೆ ನಾನು ನೀವು ಶಾಲೆಯಲ್ಲಿ ಭಾಷಣ ಮಾಡಿದ್ದೇನೆ. 2 ವಿಷಯ ಹೇಳಿದ್ದೇನೆ. ನಮ್ಮ 10ನೇ ತರಗತಿಗೆ ಅಸಫಲತ ಪದ್ಯ ಇದೆ. ಏನಂದ್ರೆ, ಇರುವೆ ಸಕ್ಕರೆ ತೆಗೆದುಕೊಂಡು ಹೋಗೋ ಮೇಲೆ ಹೋಗಿ ಪುನಃ ಬೀಳ್ತದೆ, ಪುನಃ ಪ್ರಯತ್ನ ಮಾಡ್ತದೆ, ಕೊನೆಗೆ ತನ್ನ ಗುರಿಯನ್ನು ಮುಟ್ತದೆ. ಹಾಗೆ 2ನೇದಾಗಿ ನಮ್ಮ ಪಕ್ಷಿಗಳ ಗುರು ಅಂದ್ರೆ ಕಾಗೆ, ಅದು ತನ್ನ ಬಳಗದವರಿಗೆ ಕರೆದು ಊಟವನ್ನು ಕೊಡ್ತಾ ಇದೆ. ತಾನು ತಿನ್ನುವುದಿಲ್ಲ, ಸ್ವಾರ್ಥ ಇಲ್ಲ, ತನ್ನ ಬಳಗದವರಿಗೆ ಕರೆದು ಊಟವನ್ನು ಕೊಡ್ತದೆ. ಹಾಗೆ 3ನೇ ಅಂಶ ಏನಂದ್ರೆ ಒಳ್ಳೆತನ. ಈ ಒಳ್ಳೆತನ ಎನ್ನುವುದು ನಮ್ಮನ್ನು ಯಾವತ್ತೂ ಒಳ್ಳೇದು ಮಾಡೋದಕ್ಕೆ ನಿದರ್ಶನವೇ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಅಂತ ಹೇಳಬೇಕು. ಯಾಕೆ ಅವರಲ್ಲಿ ಒಂದು ಮಿತ್ರತ್ವ ಉಂಟು, ಒಂದು ಸಹಭಾಗಿತ್ವ ಉಂಟು. ಚಪ್ಪಾಳೆ ತಟ್ಟಬೇಕು ಅವರಿಗೋಸ್ಕರ. ಈ ಸಂದರ್ಭದಲ್ಲಿ ಈ ಸನ್ನಿವೇಶ ಒದಗಿಸಿಕೊಡ್ಬೇಕು ಕಾರಣಕರ್ತರವರು ಅಂತ ಹೇಳಬೇಕು. ನಮ್ಮ ಮಕ್ಕಳಿಗೆ ಹೇಳುವುದೇನೆಂದ್ರೆ, ನಾವು ದೇಶಕ್ಕಾಗಿ ದುಡಿದು ಉತ್ತಮ ಪ್ರಜೆಯಾಗಿ ನಮ್ಮ ದೇಶವನ್ನು ಉಳಿಸಬೇಕಂತ ಹೇಳ್ತಾ ನಾ ಚಿಕ್ಕ ಭಾಷೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೋಲೋ ಭಾರತ್ ಮಾತಾಕಿ ವಾದ್ಯ ಮುಖಾಂತರ ಗಂಟೆ ಘೋಷವಾಗಿ ಘೋಷಣ. ಬೋಲೋ ಭಾರತ್ ಮಾತಾಕಿ, ಬೋಲೋ ಭಾರತ್ ಮಾತಾಕಿ. ಏನೇ ಬರಲಿ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲಾ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಇವತ್ತು ನಾವು 75ನೇ ವರ್ಷ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮ ಸುಸಂದರ್ಭದಲ್ಲಿದ್ದೇವೆ. ನಾವೆಲ್ಲರೂ ಪುಣ್ಯವಂತರು ಮಕ್ಕಳೇ.
ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಯಾರಿಗೆ ಜಾಗೃತಿ ಮೂಡಿಸಬೇಕಿತ್ತು, ಯಾರಿಗೆ ಗೊತ್ತಾಗಬೇಕಿತ್ತು ಈ ಕಾರ್ಯಕ್ರಮದ ಬಗ್ಗೆ, ಅದನ್ನು ನಮ್ಮ ಗ್ರಾಮ ಪಂಚಾಯತಿಯವರು ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಎಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು, ಮಕ್ಕಳಲ್ಲಿ ಈಗ ಜಾಗೃತಿಯನ್ನು ಮೂಡಿಸಬೇಕು, ಮುಖ್ಯವಾಗಿ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಇದನ್ನು ತಾವು ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ನಮ್ಮ ಎಲ್ಲ ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಊರಿನ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮಕ್ಕಳೇ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ಒಂದು ಅಮೃತ ಮಹೋತ್ಸವ, ಮತ್ತೊಂದು ಬಹಳ ನಮ್ಮ ರಾಜಗುಡ್ಡೆ ಶಾಲೆಯ ಶಿವ ಮೇಡಮ್ ಹಲವಾರು ವರ್ಷಗಳ ಕಾಲ ನಮ್ಮ ರಾಜಗುಡ್ಡೆ ಶಾಲೆಯಲ್ಲಿ ಕೂಡ ಶಿಕ್ಷಕಿಯಾಗಿ ದುಡಿದು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಟೋಟಲ್ ಒಂದೇ ಶಾಲೆಯಲ್ಲಿ 24 ವರ್ಷ ದುಡಿದಿದ್ದಾರೆ. ಬಹಳ ಶಿಸ್ತುಬದ್ಧವಾಗಿ, ಬಹಳ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಬಹಳ ಒಳ್ಳೆಯ ಜ್ಞಾನಾರ್ಜನೆ ನೀಡುವುದರೊಂದಿಗೆ ದುಡ್ಡಿದ್ದಾರೆ. ಶ್ರೀಮತಿ ಶೋಭಾ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮ ಸೇವೆಗೆ ಧನ್ಯವಾದಗಳು ಮೇಡಮ್. ನಿಮ್ಮ ನಿವೃತ್ತಿ ಜೀವನ ಉಜ್ಜೀವನ ಆಗಲಿ ಅಂತೇಳಿ ಹಾರೈಸ್ತೇವೆ. ಈಗ ನಮ್ಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಪ್ರಾಥಮಿಕ ಶಾಲೆಯ ಎಡ್ವರ್ಡ್ ಮಾಸ್ಟರ್ ಒಂದು 2 ನಿಮಿಷ ಸಂದೇಶ. ನಮ್ಮ ಸ್ವಾತಂತ್ರ್ಯೋತ್ಸವದ 75ನೇ ಅಮೃತ ಮಹೋತ್ಸವದ ಈ ಒಂದು ಜಾಥಾದಲ್ಲಿ ನಾವೆಲ್ಲ ಸೇರಿ ಸಂತೋಷ ಪಡ್ತಾ ಇದ್ದೇವೆ. ಇದನ್ನು ನಾವು ನಮ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮೊದಲು ಮಕ್ಕಳನ್ನು ಒಟ್ಟುಗೂಡಿಸಿ ನಾವು ಕಡವಿನ ಬಳಿಯಿಂದ ನಮ್ಮ ಶಾಲೆಗೆ ನಾವು ಮೆರವಣಿಗೆ ಮೂಲಕ ಹೋಗ್ತಿದ್ವಿ. ಅದು ನೆನಪು ಬರ್ತಾ ಉಂಟು. ಯಾಕಂದ್ರೆ ಈ ಒಂದು ಮೆರವಣಿಗೆ ಇದು ಜಾಥಾದಲ್ಲಿ ನಡೆಸಿಕೊಟ್ಟಂತ ನಮ್ಮ ಅರೇಕಳ ಗ್ರಾಮ ಪಂಚಾಯತಿನ ಎಲ್ಲ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಮತ್ತು ಗ್ರಾಮಸ್ಥರಿಗೆ ನಾನು ನಮ್ಮ ಶಾಲಾ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಮಕ್ಕಳೇ, ಪ್ರಿಯ ಮಕ್ಕಳೇ, ಈ ಒಂದು ಅಮೃತ ಮಹೋತ್ಸವದಲ್ಲಿ ನಾವು ದಿಟ್ಟ ಹೆಜ್ಜೆಯನ್ನು ಇಡುತ್ತಾ ನಮ್ಮ ದೇಶವನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವ ಜಾಗೃತರಾಗೋಣ ಎಂಬುದಾಗಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರಬಿಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಗ್ರಾಮ ಪಂಚಾಯತ್ ವತಿಯಿಂದ ಹರೇಕಳದ ಪ್ರದೇಶದಲ್ಲಿರುವಂತಹ ಎಲ್ಲ ಶಾಲೆಗಳ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ನಾವು ಇವತ್ತು 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ನಾವು ಈ ಒಂದು ತಿರಂಗ ಯಾತ್ರೆಯನ್ನು ಕೈಗೊಂಡು ಈ ನಾವು ಕಡವಿನ ಬಳಿ ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಎಲ್ಲರೂ ಭಾಷಣ ಮಾಡಿದಾಗ ಹೇಳಿದ್ರು, ಹರೇಕಳ ಗ್ರಾಮ ಪಂಚಾಯತ್ ಇದಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ, ಅದು ಶಾಲೆಯ ಮುಖ್ಯ ಶಿಕ್ಷಕರಿರಲಿ, ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯರಿರಲಿ, ಅದೇ ರೀತಿ ನಮ್ಮ ಪಂಚಾಯತ್ನ ಸದಸ್ಯರು ಎಲ್ಲರೂ ನಾವು ನಿನ್ನೆ 11 ಗಂಟೆಗೆ ಒಂದು ಸಣ್ಣ ಮಟ್ಟದ ಒಂದು ಸಭೆ ನಡೆಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಂತ ನಾವು ಹೇಳಿದಕ್ಕೆ ಸೂಕ್ತವಾದ ಸಿದ್ಧತೆಯೊಂದಿಗೆ ತಾವುಗಳು ಕ್ಲಪ್ತ ಸಮಯಕ್ಕೆ ಹಾಜರಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನನ್ನ ಗ್ರಾಮ ಪಂಚಾಯತ್ನ ಪರವಾಗಿ ನಾನು ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಸಹ ನಾವು ವಿವಿಧ ಆಲೋಚನೆಗಳನ್ನು ಇಟ್ಟುಕೊಂಡು ನಮ್ಮ ಈ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕಂತ ಇದ್ದೇವೆ. ಇದರ ಎಲ್ಲರಿಗೂ ತಮ್ಮ ಎಲ್ಲ ಸಂಪೂರ್ಣ ಸಹಕಾರ ನಮ್ಮ ಗ್ರಾಮಸ್ಥರದ್ದು ಬೇಕು. ಅದೇ ರೀತಿಯಲ್ಲಿ ನಾವು ಇವತ್ತು ಸೇರಿದಂತ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವುದು, ಮುಂದಿನ ಶತಮಾನೋತ್ಸವದ ಈ ಒಂದು ಸ್ವಾತಂತ್ರ್ಯ ಆಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವಂತಹ ವ್ಯಕ್ತಿಗಳು ತಾವುಗಳಾಗಿರ್ತೀರಿ. ಅದಕ್ಕೆ ನಮ್ಮ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಹಲವಾರು ತ್ಯಾಗ ಬಲಿದಾನ ಮುಖಾಂತರವಾದಂತಹ ಒಂದು ನಮ್ಮ ಎಷ್ಟೋ ಚಳವಳಿಯಾಗಿರ್ಲಿ, ಹಲವಾರು ಇದರಿಂದಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ. ನಾವು ಇದನ್ನೆಲ್ಲವನ್ನು ಮಾದರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಾರತ ದೇಶದ ಒಂದು ಸಪ್ರಜೆಯಾಗಿ ಬಾಳ್ಬೇಕು ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ತನ್ನ 2 ಮಾತನ್ನು ಕೊನೆಗೊಳಿಸಿದೆ. ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಎಲ್ಲ ಕ್ರೆಡಿಟ್ ಹೋಗಬೇಕು. ಯಾಕೆಂತ ಹೇಳಿದ್ರೆ ಅವರ ಬಹಳ ಅಚ್ಚುಕಟ್ಟುತನ. ಈ ಕಾರ್ಯಕ್ರಮವನ್ನ ಅಮೃತ ಮಹೋತ್ಸವನ ಒಂದು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು. ಶಿಸ್ತುಬದ್ಧವಾಗಿ ಅವರು ಯಾವಾಗಲೂ ಶಿಸ್ತಿಗೆ, ಕ್ರಿಯಾಶೀಲತೆಗೆ ಬೆಲೆ ಕೊಡುವವರು, ಆ ರೀತಿಯಲ್ಲಿ ಮಾಡಬೇಕು ಎನ್ನುವ ದೃಷ್ಟಿಕೋನದಿಂದ ಇಟ್ಕೊಂಡು ತುಂಬಾ ದಿನಗಳ ಪ್ರಯತ್ನದೊಂದಿಗೆ ಈ ಕಾರ್ಯಕ್ರಮವನ್ನು ಬಹಳ ಒಳ್ಳೆ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಒಂದು ಕಡೆ ಧ್ವನಿವರ್ಧಕ ವ್ಯವಸ್ಥೆಗಳಾಗಿರ್ಬೋದು, ಕಟೌಟ್ಗಳಾಗಿರ್ಬೋದು, ಕೆಲವು ಸ್ಲೋಗನ್ಗಳಾಗಿರ್ಬೋದು, ವಿದ್ಯಾರ್ಥಿಗಳು ಬಂದಂತದ್ದು ಬಹಳ ಶಿಸ್ತುಬದ್ಧವಾಗಿ ಆಗಿದೆ. ಇದಕ್ಕೆ ಮುಖ್ಯವಾಗಿ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಿಗಾಗಿರ್ಬೋದು, ಅಲ್ಲಿ ಎಲ್ಲ ಅಧಿಕಾರಿಗಳಿಗಾಗಿರ್ಬೋದು, ವಿಶೇಷವಾಗಿ ನಮ್ಮ ಫರೀದ್ ನಗರ ಬದ್ರುದ್ದೀನ್ ಅವರಿಗೆ ನೀವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅಲ್ಲಿನ ಎಲ್ಲ ಸದಸ್ಯರುಗಳು, ಎಲ್ಲ ಕ್ರಿಯಾಶೀಲ ಸದಸ್ಯರುಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸಿವೆ. ಈಗ ಒಂದು ಸಣ್ಣ ಹಾಡು ನಿಮಗೆಲ್ಲರಿಗೂ ಬೇಕಲ್ಲ, ಅದು ಹೌದು. ಈಗ ನಮ್ಮ ಒಳ್ಳೆಯ ಹಾಡುಗಾರರು ರವಿಶಂಕರ್ ಸರ್ ಅವರು ಒಂದು ಎಲ್ಲ ಭೇದವ ಮರೆತು ಅವರ ಬಗ್ಗೆ ಹಾಡಲಿದ್ದಾರೆ. ಎಲ್ಲ ಭೇದ ಮರೆತು
ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ದುಡಿದರು ಕಾಣುತ್ತ ಹಿರಿಯರು ಅಂದು ಐಕ್ಯದ ಸುಂದರ ಕನಸು ಪಣ ತೊಡಿರಿಂದು ಮಾಡುವೆವೆಂದು ಎಲ್ಲವನ್ನೂ ನನಸು ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲರೂ ಕೈ ನೀಡಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಗಂಗೆ ತುಂಗೆ ಕಾವೇರಿಯ ಜಲ ನಮಗಾಗಿಯೇ ಇಂದು ಮನಮಾಡಿಂದು ದುಡಿಯಲು ಬಂದು ಆಲಸ ಬಿಡುತ್ತಿಂದು ಪುಣ್ಯದ ಮಣ್ಣಿದು ಬೆಳೆಸಲು ಬಾ ಬಂಗಾರದ ಬೆಳೆಯನ್ನು ಬೆವರಿನವರೇ ಹರಿಯಲಿ ಇಂದು ಕೊಚ್ಚುತ್ತ ಕೊಳೆಯನ್ನು ಕೊಚ್ಚುತ್ತ ಕೊಳೆಯನ್ನು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ನಮ್ಮೊಳಗಿನ ವೈಷಮ್ಯಗಳೆಲ್ಲವೂ ಕೊನೆಯಾಗಲಿ ಇಂದು ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು ನಮ್ಮೊಳಗಿನ ವೈಷಮ್ಯಗಳೆಲ್ಲವೂ ಕೊನೆಯಾಗಲಿ ಇಂದು ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಭೇದವು ಏಕಾಗಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಭೇದವು ಏಕಾಗಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಆಹಾ ಜೋರಲ್ಲಿ ಚಪ್ಪಾಳೆ ಚಪ್ಪಾಳೆ ಸರಿ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಅಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಳ ಮಳೆಗರಿ ಸುಂದರ ಸೃಷ್ಟಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಳ ಮಳೆಗರಿ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆ ಐಸಿರಿ ಸಾರೋದಯದ ರಾನಗರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡ ದಾರತಿ
ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಳ ಜಯ ಭೇರಿ ಮೊಳಗಲಿ ಮಂಗಳ ಜಯ ಭೇರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಹರಿಹರಿಯುವ ನೀಲಕನ ಮೇಲಗುವ ಬಾನಂಗಲ ಸಿರಾಗೆ ವನ್ನಕನ ಹಾರಾಡುವ ಅಕ್ಕಿಗನ ಹೊಲೆ ಹೊಲೆಯುವ ಚುಕ್ಕಿಗನ ಎಲ್ಲ ನನ್ನದು ಹೊಲೆ ಹೊಲೆಯುವ ಚುಕ್ಕಿಗನ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ನಗೆ ಚೆಲ್ಲುವ ಮಲ್ಲಿಗೆಯ ಹೂದಲವು ನನ್ನದು ಬಗೆ ಬಗೆಯ ತೆಂಗು ಬಾಲೆ ಕಡಲಾಗಿಯ ತಾನ ಒಲೆ ಬೆಳೆದು ನಿಂತವನ ಸರಿಯು ಕಂಗುಲಿ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ವ್ಯಾಸದಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಪರಮಹಂಸ ಮಧು ಕೇಶವ ನೀಲಕಂಠ ತಾಯ ಮಡಿಲ ಮುಗುಲು ನಗೆ ಕೋಟಿ ತುಟಿಯ ಮಂದಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಒಡೆದು ಆಳುವ ದಾರುಣಗತೆ ಹೋರಾಟದ ಕಿಚ್ಚಿನ ಕತೆ ಒಡೆದು ಆಳುವ ದಾರುಣಗತೆ ಹೋರಾಟದ ಕಿಚ್ಚಿನ ಕತೆ ಧರ್ಮ ಪಂಗಡದ ಬೇಲಿಯ ಮುರಿದು ಮೇಲು ಕೀಳೆಂಬ ಭೇದವ ತೊರೆದು ಆಂಗ್ಲ ಕೂಟವನ್ನು ಓಡಿಸಿದವರು ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ ಧರ್ಮ ಪಂಗಡದ ಬೇಲಿಯ ಮುರಿದು ಮೇಲು ಕೀಳೆಂಬ ಭೇದವ ತೊರೆದು ಆಂಗ್ಲ ಕೂಟವನ್ನು ಓಡಿಸಿದವರು ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ಹೊರಗಿನ ಜನಗಳ ಅಡಿಯಾಲಾಗಿ ಬದುಕುವುದೊಂದು ಸಾವು ನಮ್ಮ ಜನಲದಲ್ಲಿ ನೆಮ್ಮದಿ ಕಾಣಲು ಕಾತರಿಸಿದೆವು ನಾವು ಹೊರಗಿನ ಜನಗಳ ಅಡಿಯಾಲಾಗಿ ಬದುಕುವುದೊಂದು ಸಾವು ನಮ್ಮ ಜನಲದಲ್ಲಿ ನೆಮ್ಮದಿ ಕಾಣಲು ಕಾತರಿಸಿದೆವು ನಾವು ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ ಒಡೆದು ಆಳುವ ದಾರುಣವತೆ ಹೋರಾಟದ ಕಿಚ್ಚಿನ ಕತೆ ಧರ್ಮ ಪಂಗಡದ ಬೇಲಿಯ ಮುರಿದು ಮೇಲು ಕೀಳೆಂಬ ಭೇದವ ತೊರೆದು ಆಂಗ್ಲ ಕೂಟವನ್ನು ಓಡಿಸಿದವರು ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು. ಅವನ ಅಣ್ಣ ಝೈನುದ್ದೀನ್ ಬರೆದಂತ ಹಾಡು ಮೊಯಿನುದ್ದೀನ್ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ಅವನಿಗೆ ಜೋರಾದ ಚಪ್ಪಾಳೆಯನ್ನು ಅಭಿನಯಿಸುವ. ಈಗ ಕೊನೆಯದಾಗಿ ನಮ್ಮ ಪಿಡಿಒ ಅವರು ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕರ ವೃಂದದವರೇ, ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಬದ್ರುದ್ದೀನ್ ಅವರೇ, ಬಂದಂಥ ಎಲ್ಲ
ಗ್ರಾಮ ಪಂಚಾಯತ್ ಸದಸ್ಯರುಗಳೇ, ಮುಖ್ಯವಾಗಿ ಇಂದಿನ ಈ ತಿರಂಗ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡಿದವರು ನಮ್ಮ ವ್ಯಾಪ್ತಿಯ ಶಾಸಕರಾದ ಶ್ರೀ ಯು ಟಿ ಖಾದರ್ ಅವರು. ಅವರ ಒಂದು ಪ್ರೇರೇಪಣೆಯಿಂದ ಮೊದಲುಗೊಂಡು ಮುಖ್ಯವಾಗಿ ಮತ್ತೆ ಹೆಚ್ಚಿನ ಬಲಯುತವಾಗಿ ನಮ್ಮ ಅಧ್ಯಕ್ಷರು ಇದರ ಹಿಂದೆ ಕಾರ್ಯಕರ್ತರ ಆಗಿದ್ದಾರೆ. ಇದರ ಮುಖ್ಯ ಉದ್ದೇಶ ಇವತ್ತು ನಾವು ತಿರಂಗ ಎಲ್ಲವನ್ನು ಹಾರಿಸುವ ಉದ್ದೇಶದಲ್ಲಿ ಇದ್ದೇವೆ. ಸ್ವಾಭಾವಿಕವಾಗಿ ಪ್ರತಿ ವರ್ಷ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ಕಟ್ಟಡದಲ್ಲಿ ಮಾತ್ರ ನಾವು ತಿರಂಗವನ್ನು ಹಾರಿಸ್ತೇವೆ, ಈ ತ್ರಿವರ್ಣ ಧ್ವಜವನ್ನು ಹಾರಿಸ್ತೇವೆ. 75ನೇ ಈ ವಾರ್ಷಿಕ ನಮ್ಮ ಸುವರ್ಣ ಮಹೋತ್ಸವ, ಈ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿಯವರ ಕಲ್ಪನೆ ಏನಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಅಂದ್ರೆ ಪ್ರತಿಯೊಬ್ಬರ ಮನದಲ್ಲೂ, ಮನೆ ಅಂತ ಹೇಳಿದ್ರೆ ಮನದಲ್ಲೂ ಆ ತ್ಯಾಗದ ಸಂಕೇತವಾದಂತ, ಆ ಸಮೃದ್ಧಿಯ ಸಂಕೇತವಾದಂತ, ಆ ಶಾಂತಿಯ ಸಂಕೇತವಾದಂತ ತ್ರಿವರ್ಣ ಧ್ವಜದ ಮೂಲಕ ಆ ಏಕತೆಗೆ ಒಂದು ರೂಪವನ್ನು ಕೊಡುವ ಉದ್ದೇಶಕ್ಕಾಗಿ ಹರ್ ಘರ್ ತಿರಂಗ ಈ ಅಭಿಯಾನವನ್ನು ಆಚರಿಸುತ್ತಿದ್ದೇವೆ. ಪ್ರತಿಯೊಂದು ಮನೆಯಲ್ಲೂ ಆ ತಿರಂಗವನ್ನು ಹಾರಿಸಲಿ, ಅದರ ಬಗ್ಗೆ ಹಿಂದೆ ನಡೆದಂತಹ 1947 ಸ್ವಾತಂತ್ರ್ಯ ಸಿಕ್ಕಿದಂತಹ ಭಾವನೆಗಳು ಮತ್ತೆ ಮುಗಿದೇಳಲಿ ಎಂಬ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ವ್ಯವಸ್ಥೆ ಮಾಡಿದಂತ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಮುಂದವರು, ಅಂತೆ ನಮಗೆ ಈ ತಿರಂಗ ಅಭಿಯಾನಕ್ಕೆ ಮುಖ್ಯ ಮತ್ತು ಬಲಯುತವಾಗಿ ನಮಗೆ ಸಹಕಾರ ಮಾಡಿ ನೀಡಿದವರು ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು. ಹಾಗೆ ಅವ್ರಿಗೆಲ್ಲರಿಗೂ ವಂದಿಸುತ್ತಾ ಒಂದು ಮುಖ್ಯ ಸೂಚನೆ ಇದೆ. ಗ್ರಾಮ ಪಂಚಾಯತಿಯಲ್ಲಿ 15ನೇ ತಾರೀಕಿನ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣ ಆಗ್ಲಿಕ್ಕಿದೆ. ಎಲ್ಲರೂ ಗ್ರಾಮ ಪಂಚಾಯತ್ ಬಂದು ಧ್ವಜಾರೋಹಣವನ್ನು ಆಚರಿಸಿಕೊಳ್ಬೇಕಾಗಿ ಎಲ್ಲರಿಗೂ ವಿನಂತಿ. ಅವಕಾಶಕ್ಕಾಗಿ ವಂದನೆಗಳು. ಓದಿ ಬೋಧಕನಾಗು, ಕಾದಿಯೋ ಹೋದನೆಯಾಗು, ಶ್ರಮಿಕ ವನಿಕನೆಯಾಗು, ದುಡಿದು ಗಳಿಸಿ ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು.
ಬಹಳ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುವ ದಾನಿಶ್ ರಾಜಗುಡ್ಡೆ ಹಿರಿಯ ಪ್ರಾಥಮಿಕ ಶಾಲೆಯ ಮಗು ಒಳ್ಳೆ ರೀತಿಯಲ್ಲಿ ಹಾಡಿದೆ. ಇದೀಗ ತಮ್ಮ ಮುಂಡಸೀರ ಮತ್ತು ತಪ್ಸಿಯ ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡುಪು ಇವರಿಗೆ ಕಡೆಯ ಒಂದು ಅವಕಾಶ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ಜ್ಞಾನಿ ನೀನಾಗು. ಬೆಳಗುವ ಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ. ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ. ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ. ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ. ವೀರರ ಸಂದೇಶ, ವೀರರ ಸಂದೇಶ. ಎಲ್ರಿಗೂ ನಮಸ್ಕಾರ. ಬಹಳ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಭಾರತ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ಬಹುಶಃ ನನಗೆ ಈಗ ಅನಿಸ್ತಾ ಉಂಟು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿದೆ. ನಾದು ಸ್ವಾತಂತ್ರ್ಯ ದಿನಾಚರಣೆ ಈ ಸುಸಂದರ್ಭದಲ್ಲಿ ಬಹುಶಃ ಗ್ರಾಮ ಪಂಚಾಯತ್ ಮತ್ತು ಎಲ್ಲ ಶಾಲೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಶಃ ಇಷ್ಟು ದೊಡ್ಡ ಒಂದು ವೇದಿಕೆಯನ್ನ ಮಾಡಿದ್ರೆ ಬಹಳ ಅರ್ಥಪೂರ್ಣವಾಗಿ ಮತ್ತು ಉತ್ತಮವಾಗಿ ಮೂಡಿ ಬರ್ಬೋದು ಅಂತೇಳಿ ನನ್ಗೆ ಈಗ ಅನಿಸ್ತಾ ಉಂಟು. ಬಹುಶಃ ಒಳ್ಳೆಯ ಕಾರ್ಯಕ್ರಮ. ಇದನ್ನು ಸಂಘಟನೆ ಮಾಡಿದಂತಹ, ಆಯೋಜನೆ ಮಾಡಿದಂತಹ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರಿಗೆ ಹಾಗೂ PDO ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಉತ್ತಮವಾಗಿ ಸಂಘಟಿಸುವಲ್ಲಿ ಸಹಕರಿಸಿದಂತಹ ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡುಪು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನ್ಯೂ ಪಡುಪು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ, ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಮತ್ತೆಲ್ಲ ಶಿಕ್ಷಕರಿಗೆ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಬಹುಶಃ ಬೆಳಗಿನಿಂದ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಾವಾದ್ರೂ ಅಷ್ಟೇ ಸುಮಾರು 7:15 ನಾನು ಸಹ ಶಾಲೆಗೆ ಬಂದಿದ್ದೇನೆ. ಬೇರೆ ಬೇರೆ ಶಾಲೆಯ ಎಲ್ಲ ಶಿಕ್ಷಕರು ಇವತ್ತು ಬೇಗ ಬೇಗ ಶಾಲೆಗೆ ಬಂದು ಎಲ್ಲವನ್ನು ಸಜ್ಜುಗೊಳಿಸಿದ್ದೀರಿ. ನಿಮ್ಗೆಲ್ರಿಗೂ ಸಹ ಮನದಾಳದ ಧನ್ಯವಾದಗಳನ್ನ ಪಂಚಾಯತ್ ವತಿಯಿಂದ ಅರ್ಪಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದಂತಹ ವಿವಿಧ ಸಂಘ ಸಂಸ್ಥೆಗಳಿಗೂ ಸಹ, ಸಂಘ ಸಂಸ್ಥೆ ಅಧ್ಯಕ್ಷರು ಹಾಗೂ ಎಲ್ಲರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನ ಬಹಳ ಉತ್ತಮವಾಗಿ ಚಿತ್ರೀಕರಣ ಮಾಡ್ತಾ ಇರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಸಹಕರಿಸಿದ ಎಲ್ಲ ಊರಿನ ಮಹನೀಯರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಾಧ್ಯಮ ಮಿತ್ರರಾದ ಹೊಸಕುರಲ್ ಮತ್ತು ಅಬ್ಬಕ್ಕ ಚಾನೆಲ್ನವರಿಗೂ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮದ ಒಂದು ಹಿಂದಿರುವ ಇನ್ನೊಂದು ಶಕ್ತಿ ಶ್ರೀಯುತ ಮೊಹಮ್ಮದ್ ಮುಸ್ತಾಫಾ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಕೈಯಲ್ಲಿ ಏನು ಧ್ವಜ ಇದೆ ಅದು ನಮ್ಮ ರಾಷ್ಟ್ರದ ತಿರಂಗ. ಅದಕ್ಕೆ ಯಾವುದೇ ರೀತಿಯಾದಂತಹ ಅಪಮಾನಗಳು ಆಗದೆ ಇರ್ಲಿ ಎನ್ನುವಂತಹ ಆಶಯ ನಮ್ಮೆಲ್ಲರದು ಈ ಸಂದರ್ಭದಲ್ಲಿ. ಯಾಕಂದ್ರೆ ಹಿಂದೆ ನಮ್ಗೆ ಧ್ವಜ ಮುಟ್ಲಿಕ್ಕೆ ಅಷ್ಟು ಅವಕಾಶಗಳಿರಲಿಲ್ಲ. ಇವತ್ತು ಮನೆಗಳಲ್ಲಿ ಧ್ವಜ ಹಾರಾಡ್ತಾ ಉಂಟು, ನಿಮ್ಮ ಕೈಯಲ್ಲಿ ಉಂಟು. ಅದರ ಜಾಗರೂಕತೆ ಮತ್ತು ಅದಕ್ಕೆ ಸಲ್ಲಬೇಕಾದಂತಹ ಗೌರವ ಅದೇ ರೀತಿಯಾಗಿ ಇರಲಿ ಎನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ವಿದ್ಯಾರ್ಥಿಗಳು ಈಗ ಹೇಗೆ ಎಷ್ಟು ಚಂದ ಮಾಡಿ ಬಂದಿದ್ದೀರೋ ಅದೇ ತರ ಚಂದ ಮಾಡಿ ಅವರವರ ಶಾಲೆಗೆ ಮುಟ್ಟುವ ಎನ್ನುವಂತಹ ವಿನಂತಿಯನ್ನು ಸಹ ಮಾಡಿಕೊಳ್ಳುತ್ತಾ, ನಾಡಿದ್ದು 15ರಂದು ನಡೆಯುವಂತಹ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಸಡಗರಕ್ಕೆ ನಾವೆಲ್ಲ
ನಾವೆಲ್ಲರೂ ಸಾಕ್ಷೀಭೂತರಾಗುವ ಎನ್ನುವಂತಹ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಗೆಲ್ರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ನಿರೂಪಣೆ ಮಾಡಿ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತ ತ್ಯಾಗಮ್ಮ ಹರೇಕಳ ಇವರಿಗೆ ಕೂಡ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಈಗ ಧನ್ಯವಾದವನ್ನು ಅರ್ಪಿಸಿದಂತ ಸರ್ಕಾರಿ ಪ್ರೌಢಶಾಲೆ ನೀಪಡ್ಪು ಇದರ ದೈಹಿಕ ಶಿಕ್ಷಕಿಯಾದಂತಹ ಶ್ರೀಮತಿ ಸುರೇಖಾ ಟೀಚರ್ ಅವರಿಗೆ ಕೂಡ ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಕೊನೆಯದಾಗಿ ತ್ಯಾಗಮ್ಮರವರ ಕೈಗೆ ಮಕ್ಕಳೇ ಎಲ್ಲ ನಿಂತ್ಕೊಳ್ಳಿ. ಅಟೆನ್ಷನ್.